ಮಲ್ಪೆ ಹಾಗೂ ಕರಾವಳಿ ಮೀನುಗಾರರಿದ್ದ ಸುವರ್ಣ ತ್ರಿಪಚ ಬೋಟ್ ನಾಪತ್ತೆ ವಿಚಾರವಾಗಿ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ, ಬೋಟ್ ಕಣ್ಮರೆಯಾಗಿರುವುದು ನಮಗೆಲ್ಲರಿಗೂ ಆತಂಕ ತಂದಿರುವ ವಿಚಾರವಾಗಿದೆ. ಈಗಾಗಲೇ ಕೇಂದ್ರ ರಕ್ಷಣಾ ಇಲಾಖೆ, ಕರಾವಳಿ ಕೋಸ್ಟ್ ಗಾರ್ಡ್ ಒಂದಷ್ಟು ಶೋಧ ಕಾರ್ಯವನ್ನು ನಡೆಸಿದೆ. ನಿನ್ನೆ ರಾಜ್ಯದ ಮೀನುಗಾರಿಕಾ ಸಚಿವರು ಮತ್ತು ರಾಜ್ಯ ಗೃಹ ಇಲಾಖೆಯ ಪ್ರಮುಖರ ಜೊತೆ ಮಾತನಾಡಿದ್ದೇವೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ರಾಜನಾಥ್ ಸಿಂಗ್ ಇತರ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಆತಂಕದ ವಾತಾವರಣಗಳು ಮೂಡಿಬಂದಿದೆ. ಮೀನುಗಾರರ ಕುಟುಂಬದ ಆತಂಕದಲ್ಲಿ ನಾವೆಲ್ಲರೂ ಸಹಭಾಗಿಯಾಗಿದ್ದೇವೆ. ಇನ್ನು ಶೋಧ ಕಾರ್ಯ ಚುರುಕು ಮಾಡುವಂತೆ ರಾಜ್ಯ ಮತ್ತು ಕೇಂದ್ರದ ಮೇಲೆ ಒತ್ತಡವನ್ನು ಹಾಕುತ್ತಿದ್ದೇವೆ ಎಂದರು. ಮಲ್ಪೆ ಮೀನುಗಾರರು ಸೇರಿದಂತೆ ಕರಾವಳಿ ಜಿಲ್ಲೆಯ ಮೀನುಗಾರರ ತ್ರಿವರ್ಣ ತ್ರಿಭುಜ ಬೋಟು ಕಣ್ಮರೆಯಾಗಿರುವುದು ನಮಗೆಲ್ಲರಿಗೂ ಆತಂಕ ಹುಟ್ಟಿಸುವಂಥ ವಿಚಾರ. ಈಗಾಗಲೇ ರಕ್ಷಣಾ ಇಲಾಖೆಯವರು, ಕೇಂದ್ರ ರಕ್ಷಣಾ ಇಲಾಖೆಯವರು, ರಾಜ್ಯ ಮಟ್ಟದಲ್ಲಿರುವಂಥ ಕರಾವಳಿ ಕಾವಲು ಪಡೆಗಳು ಒಂದಷ್ಟು ಶೋಧವನ್ನು ಮಾಡಿದ ಬಗ್ಗೆ ಮಾಹಿತಿಗಳಿದೆ. ನಿನ್ನೆ ರಾಜ್ಯದ ಮೀನುಗಾರಿಕೆ ಇಲಾಖೆಯ ಹಿರಿಯ ಮುಖಂಡರನ್ನು ಭೇಟಿಯಾಗಿದ್ದೆ ಮತ್ತು ಗೃಹ ಇಲಾಖೆ ಪ್ರಮುಖರನ್ನು ಕೂಡ ನಿನ್ನೆ ಭೇಟಿಯಾಗಿ ಮಾತುಕತೆಯನ್ನು ಆಡಿದ್ದೆ. ನಾನು ಮಾನ್ಯ ಸಂಸದೆಯವರು ಶೋಭಾ ಕರಂದ್ಲಾಜೆಯವರು ರಾಜನಾಥ್ ಸಿಂಗ್ರ ಸಹಿತ ರಕ್ಷಣಾ ಇಲಾಖೆಯ ಅನೇಕ ಪ್ರಮುಖರನ್ನು, ಮಂತ್ರಿಗಳನ್ನು ಭೇಟಿಯಾಗಿ ಮನವಿಗಳನ್ನು ಕೊಟ್ಟು ಇದನ್ನು ಶೋಧ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಆತಂಕದ ವಾತಾವರಣಗಳು ಮೂಡಿಬಂದಿದೆ. ಈ ಮೀನುಗಾರರ ಕುಟುಂಬಕ್ಕೆ ಏನು ಆತಂಕ ಆಗಿದೆ ಅದರಲ್ಲಿ ನಾವೆಲ್ಲರೂ ಸಹಭಾಗಿ. ಇನ್ನೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೇಲೆ ಏನು ಒತ್ತಡ ತರಬೇಕು ಆ ಒತ್ತಡವನ್ನು ತರುವ ಪ್ರಯತ್ನವನ್ನು